ಮಂಗಳೂರು ಬೈಕರ್ನಿಯ ಯುವತಿಯರು ಮಂಗಳೂರು ನಗರದಿಂದ ಆರಂಭಿಸಿ 3600 ಕಿಲೋಮೀಟರ್ಗೂ ಅಧಿಕ ದೂರದ ಸಂಚಾರ ಬೈಕ್ನಲ್ಲಿ ಆರಂಭವನ್ನ ಮಾಡಿದ್ದಾರೆ. ಮಂಗಳೂರಿನ ಕದ್ರಿ ಸರ್ಕ್ಯೂಟ್ ಹೌಸ್ನಿಂದ ಈ ಪ್ರಯಾಣಕ್ಕೆ ಇಂದು ಚಾಲನೆಯನ್ನ ನೀಡಲಾಯಿತು. ಮಂಗಳೂರಿನಿಂದ ಕಚ್ಚಿಗೆ ಹೊರಟಂತಹ ಈ ತಂಡದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಹಾಗೂ ಮಂಗಳೂರು ಬೈಕರ್ನಿಯ ಕ್ಲಬ್ನ ಸಂಸ್ಥಾಪಕಿ ಕೀರ್ತಿ ಉಚ್ಚಿಲ್, ಕರಾಟೆಪಟು ಪೂಜಾ ಜೈನ್, ದಿವ್ಯ ಪೂಜಾರಿ, ಸಾಫ್ಟ್ವೇರ್ ಇಂಜಿನಿಯರ್ ಅಪೂರ್ವ ಅವರು ಈ ಪ್ರಯಾಣದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ತಮ್ಮ ಬೈಕ್ನಲ್ಲಿ ಬೇಕಾದ ಎಲ್ಲ ಪರಿಕರಗಳನ್ನು ಇಟ್ಟುಕೊಂಡು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಅವರು ಸಂಚಾರವನ್ನು ಹೊರಟಿದ್ದಾರೆ. ಮಂಗಳೂರಿನಲ್ಲಿ ಇರುವಂತಹ ಈ ಕ್ಲಬ್ನಲ್ಲಿ 21 ಮಂದಿ ಸದಸ್ಯರಿದ್ದು 4 ಇಂದು ರನ್ ಅಪ್ ಕಚ್ಗೆ ಹೊರಟಿದ್ದು 10 ದಿನಗಳ ಕಾಲ ಪ್ರವಾಸವನ್ನ ಹೊರಟಿದ್ದಾರೆ. ಉಡುಪಿಯಿಂದ ನಾಳೆ ಹೊರಡಲಿದ್ದಾರೆ. ಇನ್ನು ಮಂಗಳೂರಿನಿಂದ ಹೊರಟಂತಹ ಇವರ ಪ್ರವಾಸಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅವರು ಹಸಿರು ನಿಶಾನೆಯನ್ನ ತೋರಿದರು. ಐಡಿಯಾ ಅಂತ ಹೇಳಿದ್ರೆ ನಾವು ಮುಂಚೆಯಿಂದಲೂ ತುಂಬ ಪ್ಲೇಸಸ್ಗೆ ರೈಡ್ ಮಾಡಿದ್ದೇವೆ. ಸೊ ಹೀಗೆ ಇರಬೇಕಾದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಸಹ ಕವರ್ ಮಾಡಿದ್ದೇವೆ ನಾವು. ಹಾಗೆ ನಮ್ಮದು ಈಗ ರನ್ ಆಫ್ ಕಚ್ ಅಲ್ಲಿಗೆ ಸಹ ತುಂಬ ಜನ ಹೋಗ್ತಾರೆ. ಸೊ ಹಾಗೆ ಹೀಗೆ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬೋದಲ್ಲ ಅಂತೇಳಿ ಆಯಿತು. ಸೊ ಹಾಗೆ ಒನ್ ವೇ ಇದು 1800 ಕಿಲೋಮೀಟರ್. ಸೊ ಅಪ್ ಆ್ಯಂಡ್ ಡೌನ್ ಆಗಿ 3500 ಪ್ಲಸ್ ಕಿಲೋಮೀಟರ್ಸ್ ಆಗ್ತದೆ. ಸೊ ನಾವೀಗ ಫಸ್ಟ್ ಡೇ ಫುಲ್ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಈಗ ಸಂಜೆ ಸ್ಟಾರ್ಟ್ ಮಾಡಿದ್ದೇವಲ್ಲ, ವರ್ಕ್ ಆಗಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಹಾಗೆ ನಾಳೆಯಿಂದ ಕ್ರಿಸ್ಮಸ್ ಇದು ಹಾಲಿಡೇಸ್ ಹಾಗೆಲ್ಲ ಇದ್ದು ಹಾಲಿಡೇಸ್ ತೆಕ್ಕೊಂಡು ಸೊ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡಿ ನಾವೀಗ ನೆಕ್ಸ್ಟ್ ಉಡುಪಿಯಲ್ಲಿ ಸ್ಟಾಪ್ ತೆಕ್ಕೊಳ್ತೇವೆ. ಅಲ್ಲಿ ಕೆಲವು ಬೈಕರ್ಸ್ ಸಿಗ್ತಾರೆ ನಮಗೆ. ಅಲ್ಲಿಂದ ನಾವು ಸೀದಾ ಕುಮಟವರೆಗೆ ರೀಚ್ ಆಗಿ ಕುಮಟದಲ್ಲಿ ಸ್ಟಾಪ್ ತೆಕ್ಕೊಳ್ತಾ ಇದ್ದೇವೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂನೆಗೆ ರೈಡ್ ಮಾಡ್ತಾ ಇದ್ದೇವೆ. ಸೊ ಹಾಗೆ ಡಿಫ್ರೆಂಟ್ ಪರ್ ಡೇ ಒಂದು 500 to 600 ಕಿಲೋಮೀಟರ್ಸ್ ರೈಡ್ ಮಾಡುವ ಪ್ಲಾನ್ ಇದೆ. ಸೊ ನಾವು 4 ಗರ್ಲ್ಸ್ ಈಗ ಇಲ್ಲಿಂದ ಗುಜರಾತ್ ರನ್ ಆಫ್ ಕಚ್ಚಿಗೆ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇವತ್ತು ನಾವೀಗ ಒಂದು 15 ಮಿನಿಟ್ಸಲ್ಲಿ ಹೊರಡ್ತೀವಿ. ಇಲ್ಲಿಂದ ಮುಂಬೈ ಟು ಸೂರತ್ ಟು ವಡೋದ್ರಾ ಟು ರನ್ ಆಫ್ ಕಚ್ಚಿಂದ ದ್ವಾರಕಾ ಆ್ಯಂಡ್ ಸೇಮ್ ರೂಟ್ ಬ್ಯಾಕ್. ಸೊ ಇದು ಟೋಟಲ್ 11 ಡೇಸ್ ಇದು ರೈಡ್. ಮೋಸ್ಟ್ಲಿ ಏನು ಮೇಯ್ನಾಗಿ ಕಾಸ್ ಏನಿಲ್ಲ, ಜಸ್ಟ್ ಟು ಇನ್ಸ್ಪೈರ್ ಎಲ್ಲ ಹುಡುಗಿಯರಿಗೆ ಇನ್ಸ್ಪೈರ್ ಮಾಡೋಕ್ಕೆ. ಆಲ್ಸೋ ಐ ಪರ್ಸ್ನಲಿ ಲವ್ ಟ್ರಾವ್ಲಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ನನ್ನ ಕಂಟ್ರಿಯನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ. ಸೊ ಬೈಕ್ ಬಿಟ್ಟು ಬೇರೆ ಯಾವ್ದು ಮೀಡಿಯಮ್ ನನಗೆ ಖುಷಿ ಆಗಲಿಲ್ಲ. ಬೈಕೇ ಒಂದು ಒಳ್ಳೆ ಮೀಡಿಯಮ್ ಅಂತ ನನಗೆ ಅನಿಸಿತು. ಸೊ ನಾವೀಗ ಅದೇ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರದ್ದು ಸಪೋರ್ಟ್ ಇರಬೇಕು. ಜಸ್ಟ್ ಪ್ರೇ ದ್ಯಾಟ್ ವಿ ಆರ್ ಸೇಫ್ ಆ್ಯಂಡ್ ವಿ ಆಲ್ ಹೋಪ್ ವಿ ರೀಚ್ ಬ್ಯಾಕ್ ಹೋಮ್ ಸೇಫ್ಲಿ.